ಊರಿಗೆ ಗ್ರಾಮಕ್ಕೆ ಬಂದಂತಹ ಸಂಕಷ್ಟಗಳನ್ನು ನಿವಾರಿಸಲು ಮೊರೆ ಹೋದ ಸದ್ಭಕ್ತರು ಅಷ್ಟಮಂಗಳ ಪ್ರಶ್ನೆ ನಡೆಸುತ್ತಾರೆ. ಅದರಂತೆ ಪ್ರಶ್ನಾರ್ಥ ಚಿಂತನೆಯಲ್ಲಿ ಕಂಡುಬಂದಂತೆ ತಾಯಿ ಉಮಾಮಹೇಶ್ವರಿಯ ದಿವ್ಯ ಸಾನ್ನಿಧ್ಯದ ದಿವ್ಯ ಅನುಭವ. ಅದಾದ ಬಳಿಕ ಉಳ್ಳಾಲ ಪರಿಸರದ ಸುಂದರ ಹಚ್ಚ ಹಸುರಿನ ನಡುವೆ ನಿರ್ಮಾಣಗೊಂಡಿತು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ. ಊರ ಪರವೂರ ಭಕ್ತಾದಿಗಳ ಸಹಕಾರ ಹಾಗೂ ಆ ತಾಯಿಯ ಅನುಗ್ರಹದಿಂದ ಶ್ರೀ ಕ್ಷೇತ್ರವು ನಿರ್ಮಾಣಗೊಂಡು ಇದೀಗ ಸದಾ ಸದ್ಭಕ್ತರನ್ನ ಹರಸಲು ಶ್ರೀ ತಾಯಿಯು ಕಾಯುತ್ತಾ ಅಭಿವೃದ್ಧಿಯ ಹಾದಿಯತ್ತ ಶ್ರೀ ಕ್ಷೇತ್ರವು ಸಾಗುತ್ತಾ ಇದೆ. ನಂತರದ ದಿನಗಳಲ್ಲಿ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ನಿತ್ಯ ಪೂಜೆ, ವಿಶೇಷ ಪೂಜೆ ಅಲ್ಲದೆ ಹಬ್ಬದ ಸಂದರ್ಭಗಳಲ್ಲೂ ತಾಯಿಗೆ ಅಲಂಕಾರ, ಪೂಜಾ ವಿಶೇಷತೆಗಳು ನಡೆಯತೊಡಗಿದವು. ಇದೀಗ ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ಶ್ರೀ ತಾಯಿಗೆ ಹೊಸ ಬೆಳ್ಳಿಯ ಆಭರಣವನ್ನು ಅರ್ಪಿಸಲು ಚಿಂತನೆ ಮಾಡಿದ್ದು, ಆ ಪ್ರಕಾರ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಮತ್ತು ಸಂಧ್ಯಾ ಭಜನಾ ಸಮಿತಿ ವತಿಯಿಂದ 48 ದಿನಗಳ ಕಾಲದ ಸಂಧ್ಯಾ ಭಜನಾ ಸೇವೆಯನ್ನು ಆಯೋಜಿಸಿದೆ. ಇದರ ಅಂಗವಾಗಿ ಪ್ರತಿದಿನ ಭಗವದ್ ಭಕ್ತರಿಂದ ದೀಪ ಪ್ರಜ್ವಲನ ಸೇವೆಯು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿದೆ.
ದೀಪಜ್ವಲನ ಕಾರ್ಯಕ್ರಮದ ಬಳಿಕ ವಿವಿಧ ಭಜನಾ ತಂಡಗಳ ಕೂಡುವಿಕೆಯಲ್ಲಿ ತಾಯಿಯ ಸನ್ನಿಧಾನದಲ್ಲಿ ಭಜನಾ ಸೇವೆಯು ನಡೆಯಿತು. Banda